ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮೆರವಣಿಗೆಯಲ್ಲಿ ದಣಿದವರಿಗೆ ಸ್ಥಳೀಯ ಹಿಂದೂ ಬಾಂಧವರು ಮಜ್ಜಿಗೆ ವಿತರಿಸಿ ದಣಿ ಬಾರಿಸಿ ಸೌಹಾರ್ದತೆ ಮೆರೆದ ಅಪರೂಪದ ಘಟನೆ ವರದಿಯಾಗಿದೆ. ಕರಾವಳಿಯಲ್ಲಿಂದು ಈದ್ ಮಿಲಾದ್ ಸಂಭ್ರಮ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ರ ಜನ್ಮದಿನಾಚರಣೆಯ ಪ್ರಯುಕ್ತ ಮಂಗಳೂರಿನಲ್ಲಿ ಮುಸ್ಲಿಮರು ಮಿಲಾದ್ ಮೆರವಣಿಗೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸೌಹಾರ್ದ ಮೆರೆದಿದ್ದಾರೆ. ನಿತ್ಯಾನಂದ ಆಶ್ರಮ ಹಾಗೂ ಯುವ ಶಕ್ತಿ ಫ್ರೆಂಡ್ಸ್ ಮತ್ತು ತುಳುನಾಡ ಸಂಜೀವಿನಿ ಸಂಘಟನೆಗಳ ವತಿಯಿಂದ ಬಂದರ್ನ ಕಂದಕ್ ಬಳಿಯ ಗೂಡ್ಸ್ ಶೆಡ್ ನಿರೇಶಾಲಯದಲ್ಲಿ ಮೆರವಣಿಗೆ ನಡೆಸಿದ ಮುಸ್ಲಿಮರಿಗೆ ಸಿಹಿ ತಿಂಡಿ ಹಾಗೂ ತಂಪು ಪಾನೀಯಗಳನ್ನು ವಿತರಿಸಿದ್ದಾರೆ. ಹೊರನಾಡಿನಲ್ಲಿ ಮಂಗಳೂರು ಸದಾ ಕೋಮು ಸಂಘರ್ಷ ನಡೆಯುತ್ತಿರುವ ಪ್ರದೇಶ ಎಂಬ ಭಾವನೆ ಇದೆ. ಆದರೆ ಇಲ್ಲಿ ನಾವೆಲ್ಲ ಸಹೋದರತೆಯಿಂದ ಸೌಹಾರ್ದದಿಂದ ಬಾಳುತ್ತಿದ್ದೇವೆ. ಅದರ ಸಂಕೇತವಾಗಿ ಸಂಘಟನೆಗಳ ಮುಖಂಡರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಬ್ಬದ ಶುಭಾಶಯವನ್ನ ಸಲ್ಲಿಸಿದ್ದಾರೆ. ನಮ್ಮ ಯುವ ಶಕ್ತಿ ಫ್ರೆಂಡ್ಸ್ ವತಿಯಿಂದ ಹಾಗೂ ತುಳುನಾಡ ಸಂಜೀವಿನಿ ಎಂಬ ಯುವಕರ ಸಂಘಟನೆಯಿಂದ ಈ ಸೌಹಾರ್ದದಲ್ಲಿ ನಾವು ಈ ಪ್ರದೇಶದಲ್ಲಿ ಬದುಕಬೇಕು, ನಾವು ಸೌಹಾರ್ದದಲ್ಲಿ ಅನ್ಯೋನ್ಯತೆಗೆ ಮಾನವೀಯತೆ ತೋರಿಸಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ಅವರೊಟ್ಟಿಗೆ ಸೌಹಾರ್ದದಲ್ಲಿ ಅವರು ಕೂಡ ನಮ್ಮಲ್ಲಿ ಸೌಹಾರ್ದದಲ್ಲಿ ಈ ಪ್ರದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಇಲ್ಲಿ ಬದುಕಿ ನಮ್ಮ ಜೀವನವನ್ನು ಇಲ್ಲಿ ಮುಂದುವರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮೀಲಾದ್ ನಬಿ ಪ್ರಯುಕ್ತ ಆಗಿ ನನ್ನ ಸಹೋದರರಾದ ರೋಹಿ ಅವರು, ಸದಾಶಿವ ಅವರು, ಉಳಿದ ಇನ್ನಿತರ ಎಲ್ಲರೂ, ರಾಹುಲ್ ಇನ್ನಿತರ ಎಲ್ಲರೂ ಸೇರಿ ಒಂದು ನಿನ್ನೆ ತುರ್ತಾಗಿ ರಾತ್ರಿ ಹೇಳುವಾಗಂದು ನಮಗೆ ವಿಚಿತ್ರ ಆಗಿದೆ. 11ರ ಅಂದಾಜಿಗೆ ಒಂದು ಫೋನ್ ಮಾಡಿ ಈ ಥರ ನಮ್ಮ ಏನಾದರೂ ಒಂದು ಕಾರ್ಯಕ್ರಮ ನಾಳೊಂದು ಇಟ್ಟಿದ್ದೇವೆ, ನಿಮ್ಮ ಸಹಕಾರ ಬೇಕಂತ ಹೇಳುವಾಗ ನಾವು ಹೃದಯಪೂರ್ವಕದಿಂದ ಒಂದು ವೇದಿಕೆಯಲ್ಲಿ ಹೇಳೋದಾದರೆ ಒಬ್ಬ ಸಹೋದರಾಗಿ ನನ್ನ ವಾರ್ಡಿನ ಜನಪರವಾಗಿ ನಾನು ಅವನ ಮೊದಲಿಗೆ ಆ ಸಂಘಟ ಯುವಶಕ್ತಿಯ ಅದರ ಯಾರೆಲ್ಲಾದರೂ ಸದಸ್ಯರಿದ್ದಾರೆ ಅವರೆಲ್ಲ ನನ್ನ ವೇದಿಕೆಯಲ್ಲಿ ಅಭಿನಂದನೆ